ನನ್ನದೊಂದು ಕನಸು, ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂತ. ಈ ಮನುಷ್ಯ ಇದನ್ನಲ್ಲ, ನಿಮ್ಮ ಇಲ್ಲಸ್ಟ್ರಿಯಸ್ ಕೆರಿಯರಲ್ಲಿ he is a black marks and it will be mentioned in history. ಪುತ್ತೂರಿನೇ ಕೋರ್ಟ್ ಪಾತ್ರಗಳನ್ನು ಯೋಚನೆ ಮಾಡಿದ್ರೆ 10 ವರ್ಷ ನಿರಂತರವಾದ ಪುತ್ತೂರಿನ ಪ್ರೀತಿಟ್ಟು ನಾಗೇಶ್ವರ ಮಾತೆಯ ಆಶೀರ್ವಾದಗಳು, ಪುತ್ತೂರಿನ ಜನಪದ ಆಶೀರ್ವಾದ ನಡೆಸಿದ ಕೊಂಡೊಳ್ಳಿ ಕಾರ್ಯಕ್ರಮ ನಡೆಸುತ್ತದೆ. ಈ ಕೆಲಸ ಮಾತ್ರವಲ್ಲ ಬಣ್ಣ ಶುರುವಂತ ಬಾರಿ ಬಲ್ಲ ದಿನ ಅಲ್ಲ ಮನಮನ ತಾಟಿ ಕೇಂದ್ರ ನುಡಿತ ವಿಷಯ ಪಂಪೂಜಿ ನಾಣ್ಯದ ನೇರ ಹೊಡೆತುಂಡ ಒಂಜಿ ಪಾಸ್ ಅವು ತೀರ್ಪುಗಾರನ ಗಮನಗಳಾಪುಡು, ಪ್ರೇಕ್ಷಕರನ ಗಮನಗಳಾಪುಡು, ಬಿಲಿವರ ಅವಿನ ತೂಯಿಗಟ್ಟಲ ಒಂಜಿ ಪಂಜದ ಬಿಟ್ಟಿಗೊನ್ನ ಬ್ಲ್ಯಾಕ್ ಟೈಗರ್ ಬಾರಿ ಶೋಕಿಕೊಂಡು ಏನೋ ಅಪ್ಪಿಗೆ ಒಂದು ದುರ್ಬಲಿಂದ ಅವರ ತೋಟಗಳು
ಅವರಿಗೆ ಜೋರಾದ ಚಪ್ಪಾಳೆ ಸ್ವಾಗತವನ್ನ ಕೋರಬೇಕು. ವೃತ್ತಿ ಕಾರ್ಮಿಕರನ್ನು ಈಚೆನೆ ಕೂಟ ಸನ್ಮಾನಿಸಿದ ಹಿರಿಯ ಕರುಣಿಸಿ ಸಂಘಕ್ಕೆ ಗೌರವದ ಸಮರ್ಪಣೆಯನ್ನು ಮಾಡ್ತಾರೆ. ಈ ಸಂಸ್ಥೆಯ ವತಿಯಿಂದ ನಡೀತಾ ಇರುವಂತಹ ನಮ್ಮ ಕರಾವಳಿಯ ಒಂದು ಸಂಸ್ಕೃತಿಯ ದ್ಯೋತಕವಾಗಿರುವಂಥ ಇವತ್ತು ನಡೀತಾ ಇದೆ. ಸಹಜವಾಗಿಯೇ ಆಗಬೇಕಾದಂಥ ಕಾರ್ಯ ಸಹಜವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವೇದಿಕೆಗೆ ಅವಕಾಶ ಕೊಟ್ಟಿರುವುದಕ್ಕೆ ಇದು ಅವಕಾಶ ಇಂಡಿಯಾ ತಂಡದ ಅವಕಾಶ ಕೊಡುವ ವಿಜಯ ಸಾಮ್ರಾಟದ ಸ್ಥಾಪಕ ಅಧ್ಯಕ್ಷರನ್ನು ಸಹಜವಾಗಿ ಅಂಚನೆ ಮಹಾಕಾಯಿಕ ಸದಸ್ಯರಿಗೆ ಈಗ ನಾನು ಈ ಇಂಡಿಯಾ ತಂಡದ ಪರವಾಗಿ ಉಡಲು ಜಿಲ್ಲೆಯ ಸೋದರು
ಶೆಟ್ಟಿ AGM ಬ್ಯಾಂಕ್ ಆಫ್ ಬರೋಡಾ, ನವೀನ್ ರೈ ಎನ್ಮೂರು ಮತ್ತು ಅಂಚನೆ ದಾಮೋದರ್ ಶೆಟ್ಟಿ ಬಗ್ಗೆ ಮಾತೆಲ್ಲ ವೇದಿಕೆಗೆ ಬರಲು ಬಂದು ಪ್ರೀತಿ ಸ್ವಾಗತ ಮಾಡೋದಲ್ಲ ಈ ಪಿಲಿಗೊಬ್ಬದ ಈ ಬರಲಾಯಿನ ವೇದಿಕೆಗೆ ಐದೊಟ್ಟಿಗೆ ಪಿಲಿಯರ್ ವೇದಿಕೆ ಕೊಡು. ವಿನಯನ ನೇಮಂತದ ನಡಕು ಬರುದು ನಾಟಕಗಳ ಬಾರಿ ಮಲ್ಲ ಪಾತ್ರ ನಿಭಾಯಿಸಲು ಮನೆ ಇಲ್ಲಗೆ ಪರಿಚಯ ಸ್ವರಾಜ್ಯಕ್ಕೆ ನೆತ್ತರಗೆರೆ ಪರ್ಫಾರೆನ್ಸ್ ಯಶಸ್ವಿ ಸಿನಿಮಾದ ನಿರ್ದೇಶಕ್ಕೆ ನಾಯಕ ನಟ ವೇದಿಕೆ ಜೋರದ ಕೈತಾಡಿ ಬರುವಂತಹ ನಮಸ್ಕಾರ. ಮಸ್ತ್ ತರಗಲೆ ಗೊತ್ತಿಜಿ ತುಳುದಲ್ಲಿ ಪುದಾರ್ ವಿನಯರಾಯ್ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ತಮಿಳ್, ತೆಲುಗು, ಮಲಯಾಳಂ ಸಿನಿಮಾದ ಮೋಸ್ಟ್ಲಿ ಬೇಗ ಕನ್ನಡ ಬರ್ತಾರೆ. ಬಟ್ ಏನು ಆಪರ್ಚುನಿಟಿ ತಿಳ್ಕೊಂಡು ಅಪ್ಪ ಕನ್ನಡ ಕೆಲಸ ಬಟ್ ಇದು ಮಸ್ತ್ ಖುಷಿ ಆಗಿದೆ. ಮಸ್ತ್ ಥ್ಯಾಂಕ್ ಯು ಪನ್ನೋಡು ನಿಕ್ಲೇನ ಎನ್ನ ಊರಿಗೆ ಇರ್ಲಿದ್ದಾರೆ ಮಸ್ತ್ ಬರುವುದ ಮುಂಚೆ ಒಂದು ಪುಡಿ ತಂತ್ರದ ವಿಷಯ ಪುಡಿ ಗೊತ್ತಿನ ವಿಷಯ ಅಪ್ಪಗೊತ್ತಿ ಭಾರಿ ಮೋಕೆಯ ನೆಂಚಿನ ಒಂದು ಸೇವೆಗಳು ಆ ಕಲೆ ಸೇವೆ ಮತ್ತೊಂದು ಬರ್ಪಿ ನೆಂಚಿನ ಮಾತೆರೆಗಳ ಸುರುಕಾದ ಅಪ್ಪ ಆಶೀರ್ವಾದ ಮಾಡ್ಕೊಡು ಆ ಕಲೆ ಇಲ್ಲಡಿ ಮಾತೆರೆಗಳ ಎಣ್ಣೆ ಮಾಡ್ಕೊಡು ಉಕ್ಕೊಂದು ವಿಷಯ ಈ ಮುಂಚೆ ಗುಪ್ಪು ನೆಟ್ಟಿ ಏರಿಯಾ ಪ್ರವೀಣ ಬಂದಿರೋದು ವೇದಿಕೆಯಲ್ಲಿ ಏರಿಯಾ ಪ್ರವೀಣ ಜೊತೆ ನಮ್ಮ ಮಾತೆಲ್ಲ ವಿನ್ಯಾಸ ಅಂತ ನನ್ನ ಪ್ರಕಾರ ನೋಡ್ತಾ ಬೇಕಾಗಿ ಬರೋದು ಈ ಮೂಲಕ ಸಿನಿಮಾ ರಂಗ ರಾಣ ಪದಾರ್ಪಣೆ ದಿಶಾ ಒಟ್ಟಿಗೆ ವೇದಿಕೆಯಲ್ಲಿ ಜೋಗ ನಾಟಿಬಹುದು. ಆಯ್ತು ಒಟ್ಟಿಗೆ ರಾಜೇಶ್ವರ ವೇದಿಕೆಯಲ್ಲಿ ಬಹುಶಃ ಚಿತ್ರ ಕೊರಿಯೋಗ್ರಾಫರ್ ಕರ್ಮದ ಕೊರಿಯೋಗ್ರಾಫರ್ ರಾಜೇಶ್ವರ ಅಂತ ಇಡೀ ತಂಡ ವೇದಿಕೆ ನಗಲಿನ ಕೂಡ ವೇದಿಕೆಗೆ ಸ್ವಾಗತ ಮತ್ತೊಂದು ಜೋರದ ಕೈಚಪಾಳೆ ಬರಬೇಕು. ತುಳುನಾಡಿನ ಚಿತ್ರ ಬಿಳಿ ಪಂಜರದ ವೇದಿಕೆಗೆ ಬಂದಾಗ ಓಂ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ಇಂಚ ಪಂಡದೆ ಲಾಸ್ಟ್ ಇಯರ್ ಇದ್ದೇ ಬಿಗ್ ಬಾಸ್ ಉದಯಪುರ ಪಂಡದ ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ರಕ್ಷಣೆ ಇತ್ತು ಸೇರಿಸಿದೆ ಅವಕಾಶ ಬರ್ತದೆ. ಆ ಶ್ರೀ ಮಹಾಲಿಂಗೇಶ್ವರ ದೇವರ ನಮ್ಮಿಂದು ನನ್ನ ಕಿರಿಯ ಮಿತ್ರ ಸಹಚರಿ ನೇತೃತ್ವದಲ್ಲಿ ವಿಜಯ ಸಾಮ್ರಾಟ್ ಸೀಸನ್ ಸಿ ಹುಲಿಗೊಬ್ಬುವಿನ ಆಟವನ್ನು ವೀಕ್ಷಣೆ ಮಾಡಿದ್ದೆ ಅಂತ ಇಲ್ಲಿ ಹೇಳಿದ್ದೇನೆ.
ಮುರಳಿ ಶ್ರೀ ಮುರಳಿ 3ನೇ ವರ್ಷ ಬಾಯಿ ಕಾರ್ಯಕ್ರಮಕ್ಕೆ ಆಗಮನ ಮಾಡ್ತಾ ಇದೆ ಸ್ಯಾಂಡಲ್ವುಡ್ ನಟ. ಎಲ್ಲಿದ್ದಾರೆ ಎಲ್ಲ ಕೂಡ ವೇದಿಕೆಯ ಮೇಲಿರುವ ಕಣ್ಣುಗಳಿಂದ ಸೇರಿರುವ ಸಹಸ್ರಾರು ನಮ್ಮ ಪುತ್ತೂರಿನ ಬಂಧುಗಳ ಕಣ್ಣು ಆ ದ್ವಾರದ ಕಡೆಗೆ ತೆರಳಿದೆ. ಮೊದಲಿಗೆ ಡಾಲಿ ಬಲಂಚೈ ಕರೆಯೋಣ ಅಥವಾ ವೈಷ್ಣವಿಯನ್ನ ಕರೆಯೋಣ? ಕೂಡ ಕಣ್ಣನ್ನು ಆಯಿಸಿ ವಿವಿಧವಾಗಿ ಪ್ರೀತಿಯ ಸ್ವಾಗತ ನಮ್ಮ ಪುತ್ತೂರಿಗೆ. ಪುತ್ತೂರಿನ ಬಿಳಿಗಪ್ಪು 3ನೇ ಆವೃತ್ತಿಗೆ ವೈಷ್ಣವಿಯರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡಿರಬಹುದು ವೈಷ್ಣವಿ ಅವರು. ಆದರೆ ಪುತ್ತೂರಿನ ಕತ್ತು ಇವತ್ತು ಏನಂತ ಗೊತ್ತು ಮಾಡಬೇಕಂತ ವಿಶೇಷವಾಗಿರುವ ಮತ್ತು ಇದು ವೈಷ್ಣವಿ ಬಂದಾಯಿತು. ಸಾಮ್ರಾಜ್ಯದ ವಿಜಯ ಯಾತ್ರೆಗೆ ಮತ್ತೊಬ್ಬ ಕರ್ನಾಟಕದ ಮೇರು ಮಾತಿದೆ. ಬೆಳೆಸಿದಲ್ಲ ಬೆಳೆದಿದ್ದು ಮುತ್ತೂರಿನ ಮಂದಿಗೆ ಆಗಮನವಾಗಿದೆ. ಪ್ರೀತಿಯ ಸ್ವಾಗತ. ದಿನನಿತ್ಯ ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸವನ್ನ ಮಾಡಿ ಇಂಥ ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸತಕ್ಕಂಥ 10 ಜನರಿಂದ ಪ್ರಾರಂಭವಾಗಿರುವ ವಿಜಯ ಸಾಮ್ರಾಟ್ ಇವತ್ತು 200 ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಬಡವರ ಮನೆಯ ಮಕ್ಕಳೇ. ಬಡವರ ಮನೆ ಮಕ್ಕಳು ಕೂಡ ಬೆಳಿಬೇಕು ಅಂತ ಹೇಳುವಂತ ಒಂದು ವಾಕ್ಯವನ್ನ ಹೇಳಿದ್ರಿ. ಅದು ಎಲ್ಲರೂ ಕೂಡ ಇಲ್ಲಿ ಬೆಳೀತಾ ಇದ್ದಾರೆ. ಸೊ ಅದು ಕೂಡ ಸ್ಫೂರ್ತಿಸಲು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಪ್ರೀತಿಯ ಸ್ವಾಗತ ಮಾಡ್ತಾ ಇದ್ದೀವಿ. ಎಲ್ಲವನ್ನು ವಿಸ್ತರಿಸಲಾಗಿ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ ಖುಷಿ. ಅಂಡ್ ಅದಕ್ಕೆ ವಿಟ್ನೆಸ್ ಆಗಿರೋದಕ್ಕೆ ಬಹಳ ದೊಡ್ಡ ಖುಷಿ. ಕಲೆಯ ಕಲಾವಿದರನ್ನ ತುಂಬಾ ಚೆನ್ನಾಗಿ ಪ್ರೋತ್ಸಾಹಿಸ್ತೀನಿ, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀನಿ. ನಿರಂತರವಾಗಿ ಎಲ್ಲ ಕಲಾವಿದರನ್ನು ನಮ್ಮ ಪ್ರೀತಿ ಹೀಗೆ ಇರಲಿ. ಅಂಡ್ ಕಲಾವಿದರು ಸ್ನೇಹಿತರು ಅವರು ಮಾಡಿರೋ ಕೆಲಸಗಳು ಬಹಳ ತುಂಬಾ ಚೆನ್ನಾಗಿದೆ. ಈ ಭಾಗದಲ್ಲಿ ವಿಜಯ ಸಾಮ್ರಾಟ್ ಟ್ರಸ್ಟ್ ಮೂಲಕ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಕೋವಿಡ್ ಸೀಸನ್ ಪ್ರತಿ ಹಂತದಲ್ಲೂ ಮಾಡಿರೋ ಕೆಲಸಗಳ ಬಗ್ಗೆ ಡಿಪಾರ್ಟ್ಮೆಂಟ್ ವಿನಿಯೋಗಿಸ್ತಿದ್ದಾರೆ, ನಮ್ಮನ್ನಿಸ್ತಿದ್ದಾರೆ. ಸೇರಿಸುವುದರಲ್ಲಿ ನಾವು ಮಾಡಿದ ಕೈಗೂ ಸಹ ನೀವು ಮಾಡಿದ್ರೆ ದಸರಾ ಹಬ್ಬಗಳನ್ನು ತುಂಬ ಆಚರಿಸ್ತಾ ಇರ್ತೀವಿ. ಬಟ್ ಇಲ್ಲಿ ಒಂದು ಹಬ್ಬನ ಆಚರಿಸೋದು ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಮಂಜೇಶ್ವರ ದಸರಾ ನೋಡಿದ್ವಿ, ಸೊ ಇಲ್ಲಿ ದಸರಾಗಳನ್ನ ನೋಡಿದ್ವಿ. ಸೊ ಮಂಗಳೂರು ದಸರಾ ಆಚರಿಸೋದು ರೇಂಜ್ ಬೇರೆ ಇರುತ್ತೆ. ಸೊ ಈ ಕರ್ನಾಟಕ ಮಾತಾಡಿದಾಗ ಒಂದು ಉಳಿದು ಮಾಡಿದಾಗ ಎಷ್ಟು ಫೇಮಸ್ ಆಗಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೆ. ಈಗ ನಾವು ಸಿನಿಮಾಕೊಂಡು ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್ ನನ್ನ ಇಲ್ಲಿ ಕರೆಸ್ಕೊಂಡ್ಬಿಟ್ಟೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಕಟ್ಟಡಗಳ ನಮಸ್ಕಾರಗಳು. ಹಾಗೆ ಜಡ್ಜಸ್ಗೂ ಕೂಡ ತುಂಬ ಸಂತೋಷ ಆಗುತ್ತೆ. ನಮ್ಮ ಪರಂಪರೆ ಸಂಸ್ಕೃತಿ ಈ ಥರ ನೀವು ಬೆಳೆಸ್ತಿದ್ದೀರ ಅಂತ ನೋಡೋ ವಿಷಯ ಆಗುತ್ತೆ. ಈ ಬೆಳಿಗೋಗು ಸೀಸನ್ 3 ನನಗೆ ತುಂಬ ಸ್ಪೆಷಲ್. ಯಾಕೆಂದರೆ ಮದುವೆ ಆಗಿ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಜೊತೆ ನಾನು ಬಂದಿದ್ದೀನಿ. ಪ್ರತಿಯೊಂದು ಹುಡುಗರಿಗೆ ಕೂಡ ಮಲಗಾಗ್ತಿದ್ರೆ ಆ ಮಗನಿಗೆ
ಭರ್ಜರಿ ಆಗಿರುವ ವಿಜಯ ಸಾಮ್ರಾಜ್ಯ ಒಂದು ಜೋರದ ಕೈಚಪ್ಪಾಳೆಯನ್ನು ಕೊಡ್ತಾ ನಮಗೆ ಸರ್ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಮತ್ತೆ ಬರ್ತಾ ಇರಿ, ಸಾಧ್ಯ ಆದ್ರೆ ಮುಂದಿನ ಸಲ ಬರುವಾಗ ಪೂರ್ತಿ ತುಳುವಲ್ಲೇ ಮಾತನಾಡೋದಕ್ಕೆ ಸಜ್ಜಾಗಿರಿ ಅಂತ ಕೇಳಿಕೊಳ್ತಾ ಜೈ ತುಳುನಾಡ್. ನಮ್ಮ ಈ ಎಲ್ಲ ಆರ್ಟಿಸ್ಟ್ಗಳಿಗೆ ಜೋರಾದ ಕೈಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು. ಜೈ ಪುತ್ತೂರು. ಆ ಮಾತ್ರ ಅದು ಬಿಟ್ಟು ನಮ್ಮ ಕೋಟೆ ಸಿನಿಮಾದಲ್ಲಿ ನಿವೇಶ ಅಂತ ಹೇಳ್ಕೊಟ್ಟಿದ್ರು ಅಣ್ಣ ಹುಡುಗರೇ ಕನ್ನಡ ಸಿನಿಮಾದ ಶ್ರೀಕರವನ್ನು ಹೊಂದಿಸಿದ್ದಲ್ಲ ಇವರು ಕರಾವಳಿ ಭಾಗದ ಕಲಾವಿದರ ಶ್ರೀಕರ ಏನು ಅವರು ನೀಡುವಂತಹ ಕೊಡುಗೆಗಳಿಗೆ ಯಾವ ರೀತಿಯಲ್ಲಿ ಅವರು ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವರು ಮುಂದಕ್ಕೆ ಬರ್ತಾರೆ ಸಾಕ್ಷಿ ನಮ್ಮ ಜೊತೆಗೆ ಇರುವಂತಹ ನಮ್ಮವರಾದ ಸೂಪರ್ ಹಿಟ್ ಕನ್ನಡ ಸಿನಿಮಾ ಕನ್ನಡ ಮಾಧ್ಯಮದ ಎಲ್ಲ ಭಾಷೆಗಳನ್ನು ಮಿಶ್ರಿಸುವಂತಹ ಖುಷಿ ಅನ್ನೋದು ಈ ವೇದಿಕೆ ನಮ್ಗೆ ಖುಷಿ ಅನ್ನೋದು ಜಾತ್ರೆ ಜನಗಳಿಗೆ ಜನಗಳಿಗೆ ದಸರಾ ಬಂದು ಸರ್ಕಾರಿ ಉದ್ದೇಶ ಇದೇ ಸಂಘಟನೆ ಸಿನಿಮಾ ರಿಲೀಸ್ ಆದ ಒಂದು ವಾರ ಕೇರಳ ರಿಲೀಸ್ ಮಾಡಿದ್ರೆ ಅದೇ ಹೋಗಿದ್ದೆ ಆಂಡ ಈಗ ಬರುತ್ತೆ ಪ್ರತಿ ದಿವಸ ಜೊತೆಗೊಳ್ಳದೆ ಅಂಚನೆ ಹರಿಯಾಣದಲ್ಲಿ ನೀರು ಮೊಯ್ನೆಗಳಲ್ಲಿ ಶಿವ ಹಳ್ಳಿಗಳಲ್ಲಿ ಓಕೆ ನಾಲ್ಕು ಈಗ ವೇದಿಕೆಗೆ ಇನ್ವೈಟ್ ಮಾಡ್ತಿದ್ದಕ್ಕೆ ಸಿನಿಮಾ ತಂಡಕ್ಕೆ ಎಂತ ಇದಕ್ಕೆ ಮಾತ್ರ ಈಗ ತಂಡದ ಪರವಾದರಿಗೆ ಭಾರಿ ಮೂಲ ಸೌಲಭ್ಯ ಮಾಡೋಲ್ಲ.